ಹುನಗುಂದ ಕ್ಷೇತ್ರದ ಜನರ ಬಗ್ಗೆ ಅಪಾರವಾದ ಕಾಳಜಿ. ಕೊರೋನಾ ವಿರುದ್ಧದ ಹೋರಾಟದಲ್ಲಿ ನಿರತರಾಗಿರೋ ಪೌರ ಕಾರ್ಮಿಕರು, ಆಶಾ ಕಾರ್ಯಕರ್ತೆಯರು, ವೈದ್ಯರು ಸೇರಿದಂತೆ ವಾರಿಯರ್ಸ್ಗಳಿಗೆ ಗೌರವಿಸಿ ಸನ್ಮಾನಿಸಿದ್ದಾರೆ. ಈ ಮೂಲಕ ಅವರಲ್ಲಿ ಮತ್ತಷ್ಟು ಉತ್ಸಾಹ ತುಂಬುತ್ತಿದ್ದಾರೆ. ವಾರಿಯರ್ಸ್ ಬೆನ್ನಿಗೆ ನಿಂತ ಜನಸೇವಕ ನವಲಿ ಹಿರೇಮಠ. ಇನ್ನು ಕೊರೋನಾ ವಾರಿಯರ್ಸ್ ಗಳಾದ ಆಶಾ ಕಾರ್ಯಕರ್ತೆಯರು, ವೈದ್ಯರು, ಪೌರ ಕಾರ್ಮಿಕರು ಸೇರಿದಂತೆ ಹಲವರಿಗೆ ಸನ್ಮಾನ ಮಾಡಿದ್ದಾರೆ. ಜೊತೆಗೆ ಬಟ್ಟೆ, ಮಾಸ್ಕ್, ಸ್ಯಾನಿಟೈಸರ್ ಹಾಗೂ ಫುಡ್ ಕಿಟ್ ನೀಡಲಾಗಿದೆ. ಹುನಗುಂದ ನಗರದ ಎಲ್ಲಾ ಪೊಲೀಸ್ ಸಿಬ್ಬಂದಿಗಳಿಗೆ ಫೇಸ್ ಶೀಲ್ಡ್ ಸೇರಿದಂತೆ ಅಗತ್ಯ ವಸ್ತುಗಳನ್ನು ಕೊಟ್ಟು ಕೊರೋನಾ ಕಾಲದಲ್ಲಿ ವಾರಿಯರ್ಸ್ ಸೇವೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಯಾರು ನಮಗ ಇಷ್ಟು ಇದು ಮಾಡಿದಿಲ್ಲ. ಇವತ್ತು ನಮಗೆಲ್ಲರಿಗೂ 16 ಜನ ಆಶಾ ಕಾರ್ಯಕರ್ತರಿಗೆ ಕರ್ಕೊಂಡು ನಮಗ ದಿನಸಿ ಕಿಟ್ ವಿತರಣೆ ಮಾಡ್ಯಾರ, ಸೀರೆನೂ ವಿತರಣೆ ಮಾಡ್ಯಾರ. ಮತ್ತೆ ಇಲ್ಲಿ ಗ್ರಾಮ ಪಂಚಾಯತ್ ಎಲ್ಲಾ ಕಡೆನೂ ಊರಾಗ ಹೋಗಿ ನಾವು ಮಾಡ್ತೀವಿ, ನಿಮ್ಗೆ ಏನೋ ಸಹಾಯ ಬೇಕಾದ್ರೂ ನಮಗ್ ಕೇಳ್ರಿ, ನಾವು ಮಾಡ್ತೀವಿ ಅಂತ ಹೇಳಿ ಬಡವರು ನಮ್ಗಷ್ಟೇ ಅಂತ ಅಲ್ಲ, ಬಡವರಿಗೆ ಎಲ್ಲರಿಗೂ ಅವರು ಕಿಟ್ ವಿತರಣೆ ಮಾಡ್ಯಾರ. ಇವತ್ತು ನಮ್ಗೆ ಬಹಳ ಖುಷಿ ಆಯ್ತು. ವಿದ್ಯಾರ್ಥಿಗಳ ಬದುಕಿಗೆ ನನ್ನ ಕಾಲೇಜ್ ಫೀಸ್ ಅನ್ನ ತುಂಬಿ ಸಹಾಯ ಮಾಡಿದ್ದಾರೆ. ಎಲ್ಲಾ ರೀತಿಯಿಂದ ನನ್ನ ಕ್ಷೇತ್ರದ ಮತಕ್ಷೇತ್ರದ ಜನರು ತುಂಬಾ ಕಷ್ಟ ನಷ್ಟ ಅನುಭವಿಸ್ತಾ ಇದ್ದಾರೆ. ಇದನ್ನು ಕಂಡು ನಾನು ರಾಜಕೀಯಕ್ಕೆ ಬರ್ಬೇಕಂತ ಯಾವತ್ತೂ ಮನಸ್ಸು ಮಾಡಿದವನಲ್ಲ. ನಾನು ಮೊದಲಿನಿಂದಲೂ ಕೂಡ ನನ್ನ ಉದ್ಯೋಗದೊಂದಿಗೆ ಸಾಮಾಜಿಕ ಸೇವೆಗಳನ್ನು ಮಾಡ್ತಾ ಬಂದವಂಥವನು. ಈ ಕ್ಷೇತ್ರದ ಕಷ್ಟ ನಷ್ಟಗಳನ್ನು ನೋಡಿ, ಇಲ್ಲಿ ಇದ್ದಂತ ಸಂಪತ್ತನ್ನು ಉಪಯೋಗಿಸಿ ಇವತ್ತು ಜನರ ಹಿತಕ್ಕಾಗಿ ಮಾಡಲಾರ್ದಂತ ಪ್ರತಿನಿಧಿಗಳನ್ನು ನೋಡಿ ಇವತ್ತು ನಾನು ಈ ಭೂಮಿಯಲ್ಲಿ ಹುಟ್ಟಿದ್ದಕ್ಕಾಗಿ, ಇದೇ ಹುನಗುಂದ ತಾಲೂಕಿನ ಕರಡಿ ಗ್ರಾಮದಲ್ಲಿ ಇವತ್ತು ನಾನು ಹುಟ್ಟಿದ್ದಕ್ಕಾಗಿ, ಈ ಮತಕ್ಷೇತ್ರದಲ್ಲಿ ಹುಟ್ಟಿದ್ದಕ್ಕಾಗಿ ಇವತ್ತು ನಾನು ಪುನಃ ರಾಜಕೀಯಕ್ಕೆ ಬಂದು ಇವತ್ತು ನನ್ನ ಫೌಂಡೇಶನ್ ಜೊತೆಗೆ ರಾಜಕೀಯ ಅಧಿಕಾರ ನನಗೆ ಸಿಕ್ಕರೆ ಇವತ್ತು ಈ ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಬೇಕು ಅನ್ನೋದು ನನ್ನ ಬಯಕಿದೆ. ಹುನಗುಂದ ಕ್ಷೇತ್ರದಲ್ಲಿ ಅದೆಷ್ಟೋ ಬಡ ವಯೋವೃದ್ಧರು ಸೇರಿದಂತೆ ಅನೇಕರು ಸಾಕಷ್ಟು ಸಮಸ್ಯೆ ಎದುರಿಸ್ತಾ ಇದ್ರು. ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯುವ ಆರ್ಥಿಕ ಶಕ್ತಿ ಅವರಲ್ಲಿ ಸಾಧ್ಯವಾಗ್ತಿರ್ಲಿಲ್ಲ. ಆಗ ಅವರ ಬೆನ್ನಿಗೆ ನಿಂತವರು ನವಲಿ ಹಿರೇಮಠ. ಯಾರು ಕೂಡ ಬಡತನದ ಕಾರಣದಿಂದಾಗಿ ಅನಾರೋಗ್ಯ ಸಂಬಂಧಿತವಾಗಿ ಚಿಕಿತ್ಸೆಯಿಂದ ವಂಚಿತರಾಗಬಾರದು ಎನ್ನುವ ಉದ್ದೇಶದಿಂದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕಲ್ಪಿಸಿ ಅವರ ಚಿಕಿತ್ಸಾ ವೆಚ್ಚವನ್ನ ತಾವೇ ಭರಿಸಿದ್ದಾರೆ. ಈ ಮೂಲಕ ಜನರೊಟ್ಟಿಗೆ ನವಲಿ ಹಿರೇಮಠ ಸದಾ ಜೊತೆಗಿದ್ದಾರೆ. ನಾನು ಕೂಡಲ ಸಂಗಮನಾಥನ ಸಾಕ್ಷಿಯಾಗಿ ಒಂದು ಮಾತು ಈ ಸಂದರ್ಭದಲ್ಲಿ ಎಲ್ಲ ಹುನಗುಂದ ಮತಕ್ಷೇತ್ರದ ಜನತೆಯಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದು ಇಷ್ಟೇ, ಒಂದೇ ಒಂದು ಸಲ ನೀವೆಲ್ಲ ಆಶೀರ್ವಾದ ಮಾಡಿದರೆ ಈ ಕ್ಷೇತ್ರದಲ್ಲಿ ಗುಡಿಸಲು ಮುಕ್ತ, ಒಬ್ಬರೂ ಕೂಡ ಗುಡಿಸಲು ತಗಡಿನ ಮನೆಯಲ್ಲಿ ಇರ್ಲಿಕ್ಕೆ ನಾನು ಬಿಡುವುದಿಲ್ಲ. ಯಾವುದೇ ಒಂದು ಮಗು ಇವತ್ತು ಶಿಕ್ಷಣಕ್ಕೆ ಆರ್ಥಿಕವಾಗಿ ನಾವು ಮನೆಯಲ್ಲಿ ನಮ್ಮ ತಂದೆ ತಾಯಿಗಳ ಆರ್ಥಿಕ
ಬಲಾಢ್ಯದಿಂದ ಆರ್ಥಿಕ ಇವತ್ತು ನಮಗೆ ಕುಸಿತದಿಂದ ಇವತ್ತು ನನಗೆ ಶಿಕ್ಷಣ ಓದಲಿಕ್ಕೆ ಆಗಲಿಲ್ಲ ಅಂತಕ್ಕಂಥ ಒಂದು ಮಗುವಿಗೆ ನೋವು ಬರಲಾರ್ದ ಹಾಗೆ ಇವತ್ತು ಎಲ್ಲ ರೀತಿಯಿಂದ ಶಿಕ್ಷಣ ಕೊಡಿಸುವಂಥ ಕೆಲಸ ಇರ್ಬೋದು. ಆರೋಗ್ಯ ದೃಷ್ಟಿಯಿಂದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳನ್ನು ಸುಸಜ್ಜಿತಗೊಳಿಸಿ ಖಾಸಗಿ ಆಸ್ಪತ್ರೆಗಳು ಅತಿ ಕಡಿಮೆ ವೆಚ್ಚದಲ್ಲಿ ನಮ್ಮ ಫೌಂಡೇಶನ್ ಮುಖಾಂತರ ಮಾಡಿ ಯಾವ ಒಂದು ಬಡ ಕುಟುಂಬವೂ ಕೂಡ ಇವತ್ತು ಆಸ್ಪತ್ರೆ ತೋರಿಸಿಕೊಳ್ಳಾರದೆ ಇವತ್ತು ಪ್ರಾಣ ಕಳ್ಕೊಂಡು ಅಂತಕ್ಕಂಥ ನೋವು ಒಂದು ಕುಟುಂಬಕ್ಕೆ ಬರಬಾರ್ದು. ಇನ್ನು ನವಲಿ ಹಿರೇಮಠ ಅವರು ಧಾರ್ಮಿಕ ಕ್ಷೇತ್ರದ ಅಭಿವೃದ್ಧಿಗೂ ಸಾಕಷ್ಟು ಶ್ರಮಿಸುತ್ತಿದ್ದಾರೆ. ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ದೇವಸ್ಥಾನ, ಮಸೀದಿ, ಚರ್ಚ್ಗಳಿಗೆ ಆರ್ಥಿಕ ಸಹಾಯ ನೀಡೋದ್ರೊಂದಿಗೆ ಅವುಗಳ ಜೀರ್ಣೋದ್ಧಾರ ಹಾಗೂ ಪುನರ್ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಹುನಗುಂದ ನಗರದ ಪ್ರಧಾನ ಧಾರ್ಮಿಕ ಕೇಂದ್ರವಾಗಿದ್ದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನವನ್ನ ಸುಮಾರು 1 ಕೋಟಿ ವೆಚ್ಚ ಮಾಡಿ ಆಕರ್ಷಕವಾಗಿ ಸಾಂಪ್ರದಾಯಿಕವಾಗಿ ಪುನರುಜ್ಜೀವನಗೊಳಿಸಲಾಗಿದೆ. ನಗರದ ಕಲ್ಯಾಣ ಮಂಟಪಕ್ಕೆ ಹಾಗೂ ಅನೇಕ ಹಳ್ಳಿಗಳ ಸಮುದಾಯ ಭವನಗಳಿಗೆ ಲಕ್ಷಾಂತರ ರೂಪಾಯಿ ಸಹಾಯಧನ ನೀಡಿದ್ದಾರೆ. ಇದಿಷ್ಟೇ ಅಲ್ಲ, ಹುನಗುಂದದ ನವಲಿ ಹಿರೇಮಠ ಅವರು ಕಲಾವಿದರ ನೆರವಿಗೂ ನಿಂತು ಅವರ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಆ ಬಗ್ಗೆ ಹೇಳ್ತೀವಿ ಮತ್ತೊಂದು ಪುಟ್ಟ ಬ್ರೇಕ್ನ ನಂತರ. ಕಲಾವಿದರ ಕೈ ಹಿಡಿದ ಜನಸೇವಕ ನವಲಿ ಹಿರೇಮಠ. ಹುನಗುಂದ ಮತಕ್ಷೇತ್ರದಲ್ಲಿ ಅದೆಷ್ಟೋ ಕಲಾವಿದರಿದ್ದಾರೆ. ಅವರಲ್ಲಿ ಕೆಲವರಿಗೆ ಸರ್ಕಾರದ ಸಹಾಯ ದೊರೆತಿಲ್ಲ. ಆದರೆ ನವಲಿ ಹಿರೇಮಠರ ಸಹಾಯ ಮಾತ್ರ ಯಾವತ್ತೂ ನಿಂತಿಲ್ಲ. ಹೀಗಾಗಿಯೇ ಹಳ್ಳಿಗಳಲ್ಲಿ ನಡೆಯುವ ವೃತ್ತಿಪರವಲ್ಲದ ನಾಟಕ ಪ್ರದರ್ಶನಗಳಿಗೆ, ನಾಟಕ ರಚನೆಕಾರರಿಗೆ, ಬಡ ಕಲಾವಿದರಿಗೆ, ಕಲಾವಿದರ ಮಕ್ಕಳ ವ್ಯಾಸಂಗಕ್ಕೆ ನವಲಿ ಹಿರೇಮಠ ಅವರು ಧನ ಸಹಾಯ ಮಾಡಿದ್ದಾರೆ. ಕನಸಲ್ಲು ಕೈ ಹಿಡಿಯೋ ಸೂತ್ರಧಾರ ಎಲ್ಲ ಸಹಿಸಿ ಬಹಳಷ್ಟು ಕನಸುಗಳನ್ನು ಹೊತ್ತು ನಿಮ್ಮ ಹತ್ರ ಬಂದಿದ್ದೇನೆ. ನಾನು ಯಾವುದೇ ದುರುದ್ದೇಶದಿಂದ ರಾಜಕೀಯಕ್ಕೆ ಬಂದಿಲ್ಲ. ಈ ಕ್ಷೇತ್ರದ ಕುಟುಂಬಗಳು ಹೇಗಿರ್ಬೇಕಂತ ಒಂದೇ ಒಂದು ಮಾತಿನಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬ ಯಾವ ರೀತಿಯಾಗಿ ಸುಖವಾಗಿರ್ಬೇಕಂತ ನಾನು ಆಸೆ ಪಡ್ತೀನೋ ಅದೇ ರೀತಿಯಾಗಿ ನನ್ನ ಕ್ಷೇತ್ರದ ಎಲ್ಲ ಈ ಹುನಗುಂದ ಮತಕ್ಷೇತ್ರದ ಎಲ್ಲ ನನ್ನ ಜನ, ನನ್ನ ಕುಟುಂಬ ಹೇಗಿದ್ದೇನೋ ಎಲ್ಲರೂ ಕೂಡ ಅಷ್ಟೇ ಸುಖವಾಗಿರ್ಬೇಕಂತಂದು ನಿಜವಾದ ಆಶೆಯನ್ನು ಹೊತ್ತುಕೊಂಡು ನಿಮ್ಮ ಹತ್ರ ಬಂದಿದ್ದೀನಿ ಅಂತ ಈ ಸಂದರ್ಭದಲ್ಲಿ ತಾನು ಹೇಳಲು ಇಷ್ಟಪಡ್ತಾರೆ. ಯಾರೇ ಎಷ್ಟೇ ನಾಟಕಗಳ ಬೆನಿಫಿಟ್ ಮಾಡ್ಲಿ, ಯಾವೇ ಕಂಪನಿ ಬರ್ಲಿ, ಅವ್ರ ಹತ್ರ ಹೋದ್ರ ಅವರಿಂದ ನಾವು ಒಂದು 25,000 ರೂಪಾಯಿ ಕೊಟ್ಟು ಕಳಿಸಿರ್ತಾರ ವಿನಃ ಇಲ್ಲ. ಆಮೇಲೆ ನಾವ್ ಏನು ಕೇಳಿಲ್ಲ ಅಂದ್ರೆ ಒಂದು 10-11,000 ರೂಪಾಯಿ ಅವ್ರು ನಮ್ಗೆ ಕೊಟ್ಟು ಕಳಿಸಿರ್ತಾರ. ಆ ತರ ಕಲಾವಿದರಿಗೆ ಒಂದು ಮರ್ಯಾದೆ ಕೊಡ್ತಾರ, ಗೌರವ ಕೊಡ್ತಾರ. ಅದ್ರ ಬಗ್ಗೆ ಅವ್ರ ಮುಂದೆ ಹೇಳಕ್ ನಮ್ಮ ಹತ್ರ ಯಾವ ಮಾತೂ ಇಲ್ಲ. ಕಲೆ ಹೇಳ್ಬೇಕಂದ್ರೆ ಕಲಿಯುಗದ ಕಲಾವಿದರಿಗೆ ದೇವ್ರ ಅಂದ್ರ ನವಲಿ ಹಿರೇಮಠ ಸರ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, SR ನವಲಿ ಹಿರೇಮಠ ಅವರು 2019ರಲ್ಲಿ ಜಿಲ್ಲೆಯಲ್ಲಿ ಕೃಷ್ಣಾ ಮಲಪ್ರಭಾ ನದಿಗಳಿಂದ ಉಂಟಾದ ಪ್ರವಾಹದಿಂದ ನದಿ ತೀರದ 30ಕ್ಕೂ ಅಧಿಕ ಗ್ರಾಮಗಳು ಅತಂತ್ರ ಆಗಿತ್ತು. ಅದರಿಂದ ಅಲ್ಲಿನ ಕುಟುಂಬಗಳು ಸಂಕಷ್ಟ ಎದುರಿಸುವಂತಾಗಿತ್ತು. ಅದನ್ನ ಕಂಡ ಇವರು ನದಿ ತೀರದ ಪ್ರವಾಹ ಪೀಡಿತ ಗ್ರಾಮಗಳ ನಿರಾಶ್ರಿತರಿಗೆ ಸತತ 10 ದಿನಗಳ ಕಾಲ ಬಿಸಿಯೂಟ ಹಾಗೂ ಉಪಹಾರ ಕಲ್ಪಿಸಿ ಅವರ ಪಾಲಿಗೆ ವರದಾನವಾಗಿದ್ರು. ಅದೇನೇ ಇರಲಿ, ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ಕಷ್ಟ ಎಂದು ತಮ್ಮ ಬಳಿ ಬಂದ ಬಡ ಕುಟುಂಬಗಳಿಗೆ ಸಹಾಯ ಮಾಡುವ ಜನಸೇವಕ SR ನವಲಿ ಹಿರೇಮಠರ ಕಾರ್ಯ ಎಲ್ರಿಗೂ ಮಾದರಿ. ನೋಡಿದ್ರಲ್ಲ ವೀಕ್ಷಕರೇ, SR ನವಲಿ ಹಿರೇಮಠ ಅವರ ಸೇವಾ ಕಾರ್ಯವನ್ನ. ಇವರ ಸೇವೆ ಸದಾ ಹೀಗೆಯೇ ಮುಂದುವರಿಯಲಿ, ನೊಂದವರ ಕಣ್ಣೀರೊರೆಸೋ ಕೆಲಸ ಹೀಗೆ ಮುಂದುವರಿಯಲಿ ಅನ್ನೋದು ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಮಸ್ಕಾರ.